ರಾಹುಲ್ ಗಾಂಧಿ ಅವರ ಬಗ್ಗೆ ಪ್ರಚೋದನಕಾರಿಯಾಗಿ ಮಾತನಾಡಿದ ಆರೋಪದಲ್ಲಿ ಶಾಸಕ ಭರತ್ ಶೆಟ್ಟಿ ಮೇಲೆ ಎಫ್ಐಆರ್ ಖಂಡಿಸಿ ಕಾವೂರಿನಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿತು. ವಿಪಕ್ಷ ನಾಯಕ ಆರ್ ಅಶೋಕ್, ಹಲವು ನಾಯಕರು, ಜಿಲ್ಲೆಯ ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಆರ್ ಅಶೋಕ್ ಮಾತನಾಡಿ, ಪೊಲೀಸರ ಮೇಲೆ ಒತ್ತಡ ಹಾಕಿ ಬಿಜೆಪಿ ಎಂಎಲ್ಎಗಳ ಮಾನಸಿಕ ಸ್ಥೈರ್ಯ ಕುಗ್ಗಿಸುವ ಸಂಚು ಇದಾಗಿದೆ. ಬಿಜೆಪಿ ಶಾಸಕರನ್ನು ಭಯಗೊಳಿಸುವ ಕಾಂಗ್ರೆಸ್ನ ಕುತಂತ್ರ, ಪೊಲೀಸರು ಅವರ ಪರ ನಿಂತಿರುವುದು ನಾಚಿಕೆಗೇಡು. ನರೇಂದ್ರ ಮೋದಿ ಅವರನ್ನು ಹತ್ಯೆ ಮಾಡಬೇಕು ಎಂದವರಿಗೆ ಕಾಂಗ್ರೆಸ್ಸಿಗರು ಪಾರ್ಲಿಮೆಂಟ್ ಸೀಟ್ ಕೂಡ ನೀಡಿದ್ದಾರೆ. ಕಾಂಗ್ರೆಸ್ ಹಿಂದೂ ವಿರೋಧಿ ನೀತಿಯನ್ನು ಪದೇ ಪದೇ ತೋರಿಸಿಕೊಳ್ತಾ ಇದೆ ಎಂದು ಕಿಡಿಕಾರಿದರು. ಪ್ರತಿಭಟನಾ ಸಭೆಯ ನಂತರ ಪೊಲೀಸ್ ಠಾಣೆಯ ಕಡೆ ಹೊರಟ ನಾಯಕರು, ಕಾರ್ಯಕರ್ತರನ್ನು ಪೊಲೀಸರು ತಡೆದ ಘಟನೆಯೂ ಈ ಸಂದರ್ಭ ನಡೆಯಿತು. ಕೈಕೋರು ದೇಶ 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 ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ಹಿಂದೂ ದಮನ ಹೆಚ್ಚಾಯಿತು, ತುಷ್ಟೀಕರಣ ಅತಿಯಾಯಿತು. ಪೊಲೀಸರ ವಿರುದ್ಧ ಅಲ್ಲ ನಾವು ಹೋರಾಟ ಮಾಡ್ತಾ ಇರೋದು. ಪೊಲೀಸರ ಹಿಂದೆ ಕಾಣದ ಕೈಗಳು ಪೊಲೀಸರ ಮೇಲೆ ಒತ್ತಡ ಹಾಕಿ ಕೇಸನ್ನ ದಾಖಲೆ ಮಾಡೋ ಮುಖಾಂತರ ಬಿಜೆಪಿ ಕಾರ್ಯಕರ್ತರಿಗೆ, ಬಿಜೆಪಿ ಎಂಎಲ್ಎಗಳಿಗೆ ಕಿರುಕುಳ ಕೊಡಬೇಕು, ಮಾನಸಿಕವಾಗಿ ಅವರ ಸ್ಥೈರ್ಯವನ್ನ ಕುಂದಿಸಬೇಕು ಅಂತೇಳಿ ನಡೀತಾ ಇರುವಂತ ಮಂಗಳೂರಿನ ಷಡ್ಯಂತ್ರಕ್ಕೆ ವಿರುದ್ಧವಾದಂತ ಹೋರಾಟಕ್ಕೆ ನಾವು ಇಲ್ಲಿ ಬಂದಿದ್ದೀರಿ. ಆ ಹೋರಾಟಕ್ಕೆ ನಾವು ಬಂದಿದ್ದೀವಿ. ಇದೊಂದೇ ಕೇಸ್ ಅಲ್ಲ, ಭರತ್ ಶೆಟ್ಟಿ ಅವ್ರ ಮೇಲೆ 2 ಕೇಸ್ ಇರ್ಬೋದು. ಇನ್ನು ಇಲ್ಲಿ ವೇದಿಕೆ ಮೇಲೆ ಇರೋ ಕಾಮತ್ ಮೇಲೇನೂ 1 ಕೇಸ್ ಇದೆ. ಅವರು ಸ್ವಲ್ಪ ವೆಯ್ಟ್ ಜಾಸ್ತಿ, ನಾನೇ ನೋಡ್ಕೊಂತೀನಿ ಕೇಸ್ನೆಲ್ಲ ಅಂತ ಇದ್ದಾರೆ. ಇನ್ನೊಂದು ಕೇಸ್ ಹಾಕ್ತಾರೆ, ಅವ್ರ ಮೇಲೆ ರೆಡಿ ಮಾಡ್ತಾ ಇದ್ದಾರೆ. ಹರೀಶ್ ಕುಂಜ ಅವ್ರ ಮೇಲೇನೂ 2. ಅವ್ರದ್ದು ದೊಡ್ಡ ಗಲಾಟೆ ಆಯ್ತು, ನೋಡಿದಿರಲ್ಲ ಪತ್ರಿಕೆಯಲ್ಲಿ, ದೊಡ್ಡ ಗಲಾಟೆ ಆಯ್ತು. ಅಂದ್ರೆ ಬಿಜೆಪಿಯ ಶಾಸಕರನ್ನ ಒಂದು ರೀತಿ ಭಯ ಬೀಳಿಸುವಂಥದ್ದು, ಭಯ ಬೀಳಿಸಿ ನಮ್ಮ ಸರ್ಕಾರ ಇದೆ, ನಾವು ಭಯ ಬೀಳಿಸ್ತೀರಿ, ನೀವು ಆಚೆ ಬರಬಾರ್ದು ಅನ್ನೋ ಒಂದು ಕುತಂತ್ರವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ.
ಅದರ ಗೊಂಬೆಗಳಾಗಿ, ಗಾಳದ ಗೊಂಬೆಗಳಾಗಿ ಇವತ್ತು ಪೊಲೀಸರು ಅವ್ರ ಪರವಾಗಿ ನಿಂತಿರುವಂಥದ್ದು ನಾಚಿಗೇಡಿನ ಸಂಗತಿ. ಮಾಡಬಾರ್ದಾಯ್ತು ಪೊಲೀಸರು. ಇವತ್ತು ನಮ್ಮ ಭರತ್ ಶೆಟ್ಟಿ ಅವರು ಏನು ಮಾತಾಡಿದ್ರು ಪಾರ್ಲಿಮೆಂಟಲ್ಲಿ ಹಿಂದೂಗಳಿಗೆ ಅವಹೇಳನ ಮಾಡದಂಥ ರಾಹುಲ್ ಗಾಂಧಿ ಅವ್ರ ಬಗ್ಗೆ. ಒಡಿರಿ ಅಂತ ಅವ್ರೇನು ಹೇಳಿಲ್ಲ, ಬಹುದಾಗಿತ್ತು ಅಂದ್ರು, ಅಂದ್ರೆ ಒಡಿರಿ ಅಂತಲ್ಲ. ಆದ್ರೆ ಇದೇ ಕಾಂಗ್ರೆಸ್ ಅವರು ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡಬೇಕು ಅಂತ ಹೇಳಿದವನಿಗೆ ಪಾರ್ಲಿಮೆಂಟ್ ಸೀಟ್ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡಬೇಕು ಈ ದೇಶದ ಪ್ರಧಾನಿ ಅಂತ ಹೇಳಿದವರಿಗೆ ಪಾರ್ಲಿಮೆಂಟ್ ಸೀಟ್ ಕೊಟ್ಟಿದ್ದಾರೆ. ಜೈ ಪ್ಯಾಲೆಸ್ಟೈನ್ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ OIC, ಅವನಿಗೆ ಅಲೋ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಜೈಕಾರ ಹಾಕಿದ್ದಾರೆ, ಅವ್ರ ಜೊತೆ ಅಲಯನ್ಸ್ ಇದೆ. ಇದಕ್ಕೆಲ್ಲ ಬೇಡ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಮಂತ್ರಿಗಳೆಲ್ಲ ಬಂದು ಟಿವಿಗಳ ಮುಂದೆ ಹೇಳಿದ್ದೆ, ಅವ್ರು ಹಂಗಲ್ಲ ಹಂಗಲ್ಲ ಹಂಗಲ್ಲ, ಅವರೆಲ್ಲ ಒಳ್ಳೆಯವರು, ಅವರು ಯಾರಿಗೋ ಜೈ ಅಂದ್ರು ಅಂತ. ಅದು DK ಶಿವಕುಮಾರ್. ಯಾರು ಬಾಂಬ್ ಹಾಕ್ತಾರೋ ಅವರೆಲ್ಲ DK ಶಿವಕುಮಾರ್ ಹೇಳ್ತಾರೆ ನಮ್ಮ ಬ್ರದರ್ಸ್ ಅಂತ. ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ಗೂ ಅದೇ ಹೇಳಿದವರು, ಅದೇ ಹೇಳಿದ್ರು. ಅವ್ರು ಅದರಲ್ಲಿ ಸ್ಪೆಷಲಿಸ್ಟ್. ಈಗ ಮೊನ್ನೆ ಸಿಕ್ಕಾಕೊಂಡಿದಾರಲ್ಲ ವಾಲ್ಮೀಕಿ ಹಗರಣ, ಅದರಲ್ಲಿ ಕ್ಲೀನಾಗಿ ಆಚೆ ಬರ್ತಾರಂತೆ ಅವರೆಲ್ಲ. ಅಂದ್ರೆ ಯಾರಿಗೆ ಮೆಸೇಜ್ ಕೊಡ್ತಾರೆ? ಪೊಲೀಸವ್ರಿಗೆ ಮೆಸೇಜ್, ಏನು ಮಾಡಬೇಡ್ರಿ ಅವ್ರನ್ನ ಅಂತ. ಕಾಂಗ್ರೆಸ್ಸು ಹಿಂದೂ ವಿರೋಧಿತನವನ್ನ ಪದೇ ಪದೇ ತೋರಿಸ್ತಾ ಇದ್ದಾರೆ. ಬೀದರಲ್ಲಿ ಒಬ್ಬ ನಮ್ಮ ಮನೆ ಲೋಕಸಭಾ ಚುನಾವಣೆ ನಡೀತು, ಜಮೀರ್ ಅಹಮದ್ ಮಿನಿಸ್ಟ್ರು, ಅವ್ರು ಬೀದರಲ್ಲಿ ಹೋಗ್ತಾರೆ. ಆ ಬೀದರ್ MP ಗೆದ್ದಿರೋದು ಮುಸಲ್ಮಾನರ ವೋಟ್ನಿಂದ ಅಂತ ಹೇಳ್ತಾರೆ ಪತ್ರಿಕೆಗೆ. ನಾಚಿಕೆ ಆಗಲ್ವಾ ನಿಮ್ ಕಾಂಗ್ರೆಸ್ ಅವ್ರಿಗೆ? ನಾಚಿಕೆ ಆಗಲ್ವಾ? ಇದೇನು ಪ್ರಜಾಪ್ರಭುತ್ವದ ದೇಶನ ಇದು? ಈ ಒಂದು ಪ್ರತಿಭಟನೆ ಖಂಡಿತ ಭರತ್ ಶೆಟ್ಟಿಯ ಮೇಲೆ FIR ಹಾಕಿದ್ದಂತ ಅಲ್ಲ ಅಂತ ನಾನು ಅನ್ಸ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಇವರಿಗೆ ಅಭ್ಯಾಸ ಆಗಿ ಹೋಗಿದೆ FIR ಹಾಕೋದು. ಸರ್ಕಾರ ಇದೆ, ಪೊಲೀಸ್ ಇದೆ ಅನ್ನುವಂಥ ಅಭ್ಯಾಸ ಆಗಿ ಹೋಗಿದೆ. ಅಭ್ಯಾಸಕ್ಕೆ ಸ್ವಲ್ಪ ಮದ್ದು ಕೊಡಬೇಕನ್ನುವಂಥ ಒಂದು ದೃಷ್ಟಿಕೋನದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಯಾಕಂದರೆ ಮುಂದೆ ನಮ್ಮ ಕಾರ್ಯಕರ್ತರ ಮೇಲೆ ಸಹ ಈ ರೀತಿಯ ಕೇಸ್ಗಳನ್ನು ಹಾಕುವಂಥ ಪ್ರಯತ್ನ ಖಂಡಿತ ಮಾಡ್ತಾರೆ. ರಾಹುಲ್ ಗಾಂಧಿಗೆ ಏನು ಹೇಳಬೇಕು ಗೊತ್ತಿಲ್ಲ. ಪೊಲೀಸರೆಲ್ಲ ಆಗದ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಸರ್ ಒಂದು ಕೇಸ್ ಆಗಿದೆ, ಇನ್ನೊಂದು ಕೇಸ್ ಆಗದಿದ್ದ ಹಾಗೆ ನೋಡ್ಕೊಳ್ಳಿ ಸರ್, ಏನಾದರೂ ತಪ್ಪಿ ಮಾತಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. 2-3 ಫೋನ್ ಬಂತು, ಸುಮ್ಮನೆ ನಮಗೆ ಕಷ್ಟ ಕೊಡ್ತಾರೆ ಸರ್, ನೀವು ನಮಗೆ ಕಷ್ಟ ಕೊಡಬೇಡಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ರಾಹುಲ್ ಗಾಂಧಿಗೆ ಏನ್ ಮಾಡಬೇಕು? ರಾಹುಲ್ ಗಾಂಧಿಗೆ ದಾದ ಮಲ್ಪಡು, ರಾಹುಲ್ ಗಾಂಧಿಗೆ ದಾದ ಮಲ್ಪಡು. ಯಾನ್ ಬಂದ್ರೆ ಬುಡ್ಚಿ ಬಂಡ್ಯಾರ ಅಂತ ಬಂದಿಚ್ಚಿ. ಈಗ ಕಾಂಗ್ರೆಸ್ನವರು ಹಲವಾರು ಪ್ರತಿಭಟನೆಗಳನ್ನ ಮಾಡುವುದನ್ನ ನಾನು ನೋಡ್ತಾ ಇದ್ದೇನೆ. ಎಲ್ಲ ಮೈ ಮೇಲೆ ಇರುವ ಬಿಟ್ಟ ತರ ಒಂದು 10-20 ಜನ ಬಂದು ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಕಾರ್ಪೊರೇಷನ್ ಎದುರು ಮಾಡಿದ್ರು, ಇಲ್ಲಿ ಮಾಡಿದ್ರು. ಒಂದು ಮಹಾತಾಯಿ ಅಂತೂ ಬಾಯಿ ಬಂದಾಗೆ ಮಾತಾಡಿದ್ರು. ಅವರು ಸಹ ಹೇಳಿದ್ರು ಹೊಡಿಬೇಕು ಭರತ್ ಶೆಟ್ಟಿಗೆ, ಚಪ್ಪಲೆಯಲ್ಲಿ ಹೊಡಿತೇನೆ ಮತ್ತೇನೋ ಹೇಳಿದ್ರು. ನಾನು ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮಗೆ ಬೇಕಾದ್ರೂ ಸಹ ಇದೇ ಕೇಸ್ ಹೋಗಿ ಹಾಕ್ಲಿಕ್ಕೆ ಆಗ್ತದೆ, ಆದ್ರೆ ಹಾಕುದಿಲ್ಲ, ಅಗತ್ಯ ಇಲ್ಲ. ನೀವು ವಿಷಯನೇ ಅಲ್ಲ, ನೀವು ವಿಷಯನೇ ಅಲ್ಲ, ಇದು ಹಿಂದುತ್ವದ ವಿಷಯ. ನೀವೆಲ್ಲ ಏನೋ ಅವನ ಹಿಂದೆ ಚಪ್ರಿಗಳ ಹಾಗೆ ಏನೋ ಮನೆಯಲ್ಲಿ ಯಾರೋ ಏನೋ ಅನಾಹುತ ಆದಂತ ರೀತಿಯಲ್ಲಿ ವರ್ತನೆ ಮಾಡುತ್ತಿರುವಂತ ಜೋಕರ್ಸ್ ನೀವೆಲ್ಲ. ಅಷ್ಟೇ, ನಾನು ಜಾಸ್ತಿ ಟೆನ್ಷನ್ ಮಾಡುದಿಲ್ಲ ನಿಮ್ಮ ಬಗ್ಗೆ ಕನಿಕರ ಇದೆ. ರಮಣ ತ್ರಯವರು ಮತ್ತೆಲ್ಲರೂ ಹೇಳಿದ್ರು, ತಾಕತ್ತಿದ್ರೆ ನಮ್ಮೊಬ್ಬ ಕಾರ್ಯಕರ್ತನ ಮೈ ಮುಟ್ಲಿ ಅಂತ. ನಾನು ಯಾಕೆ ಬಿಡ್ಬೇಕು ಅವನನ್ನ? ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್. ನಿಮ್ಮ ಕಾರ್ಯಕರ್ತನಾಗ್ಲಿ, ನಿಮ್ಮ ರಾಹುಲ್ ಗಾಂಧಿ ಆಗ್ಲಿ, ನಿಮ್ ಯಾರೇನೇ ಸಿದ್ದರಾಮಯ್ಯ ಆಗ್ಲಿ, ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್. ಯಾರೋ ಪಾಪದ ಕಾರ್ಯಕರ್ತರ ಮೈ ಮುಟ್ಲಿಕ್ಕೆ ನನಗೆ ತಲೆ ಸರಿ ಇದೆ. ನಾನು ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಮೈ ಮುಟ್ಟುವಂತ ಪ್ರಮೇಯ ಇಲ್ಲ, ಅಗತ್ಯ ಇಲ್ಲ. ಆದ್ರೆ ಹಿಂದುತ್ವದ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ನಿಮ್ಮ ಕಾರ್ಯಕರ್ತನಾಗ್ಲಿ, ನಿಮ್ಮ ನಾಯಕನಾಗ್ಲಿ, ಅವನಿಗೆ ಅದೇ ಟ್ರೀಟ್ಮೆಂಟ್ ಅನ್ನುವಂತ ಮಾತನ್ನ ಮಾಧ್ಯಮದವರ ಮೂಲಕ ನಾನು ಹೇಳಲಿಕ್ಕೆ ತಿಳಿಸ್ತಾ ಇದ್ದೇನೆ. ನಮ್ಮ ವಿರೋಧ ಪಕ್ಷದ ನಾಯಕರು ವಿಷಯಗಳನ್ನೆಲ್ಲ ನಿಮ್ಮ ಮುಂದೆ ಇಟ್ಟರು. ಅಲ್ಲೊಂದು 2 ಬ್ಯಾನರ್ ನೋಡಿದೆ. ನನ್ನ ಮುಂದೆ ಇಲೆಕ್ಷನ್ ಇತ್ತು,
ನೀವೆಲ್ಲ ಯಾರನ್ನು ಸೋಲಿಸಿದ್ರು ಅವರೊಂದು ಬ್ಯಾನರ್ ಹಾಕಿದ್ರು, ದ್ವೇಷದ ಮಾರುಕಟ್ಟೆಯಲ್ಲಿ ಎಂತ ಸ್ನೇಹದ ಅಂಗಡಿಯನ್ನು ತೆರೆದಂತ ರಾಹುಲ್ ಗಾಂಧಿ ಅನ್ನುವಂಥ ಒಂದು ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಬುಕ್ ಹಿಡ್ಕೊಂಡಂತ ಫೋಟೋವನ್ನ ಏನೋ ಹಾಕಿದ್ದಾರೆ. ಮೊಹಬ್ಬತ್ ಕಿ ದುಕಾನ್ ಏನೋ ಹಾಕಿದ್ದಾರೆ. ಪಾಪ ಅವರಿಗೂ ಸಹ ಟೆನ್ಷನ್ ಇದೆ, ಮೊಯ್ದಿನ್ ಬಾಬಾ ಸಹ ಸ್ವಲ್ಪ ಪುಣೆಯಲ್ಲಾದ್ರೂ ಫೀಲ್ಡಿಗೆ ಬಂದ್ರೆ ಅಂತ. ಏನೇ ಇರಲಿ, ಇಮ್ರಾನ್ ಮಸೂದ್ ಅನ್ನುವಂಥ ಒಬ್ಬ ವ್ಯಕ್ತಿ ಮೋದಿ ಅವರ ತಲೆ ಕಡಿಬೇಕಂತ ಹೇಳ್ತಾನೆ. ಅಶೋಕ್ ಸರ್ ಹೇಳಿದ್ರಾಗ ಮೋದಿ ಅವರ ತಲೆ ಕಡಿಬೇಕಂತ ಹೇಳ್ತಾನೆ. ಅವನಿಗೆ ಏನ್ ಮಾಡ್ತಾರೆ ಇವ್ರು ಕಾಂಗ್ರೆಸ್ನವರು? MP ಸೀಟ್ ಟಿಕೆಟ್ ಕೊಡ್ತಾರೆ, ಅವನನ್ನು ಇಲೆಕ್ಷನ್ ಅಲ್ಲಿ ನಿಲ್ಲಿಸ್ತಾರೆ. ಇವರು ನಮಗೆ ಬುದ್ಧಿ ಹೇಳ್ತಾರೆ. ಈಗ ನಾನು ಕಪಾಲಾಗ ಹೊಡಿತೇನೆ ಅಂತ ಹೇಳಲಿಲ್ಲ, ಯಾರಾದ್ರೂ ಹೊಡೆದಿದ್ರೆ ಗೊತ್ತು ನಿಮ್ಗೆ ಏನಂತ. ನಾನು ಹೊಡಿತೇನೆ ಅಂತ ಹೇಳಿಲ್ಲ ಅಂದ್ರೆ ನಾನು ಪಾರ್ಲಿಮೆಂಟ್ ಅಲ್ಲಿ ಒಳಗೆ ಹೋಗಿ ಹೊಡ್ಲಿಕ್ಕೆ ನಮ್ಗೆ ಆಗೋದು ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಯಾರಿದ್ದಾರೋ ಒಂದೆರಡು ಕೊಟ್ಟಿದ್ರೆ ಹೇಳಿದ್ದೇನೆ ವಿನಾ ಹೇಳಿಲ್ಲ. ಇವರೆಲ್ಲ ಈ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇವನ್ ತಾಯಿ, ಈ ರಾಹುಲ್ನ ತಾಯಿ ಸೋನಿಯಾ ಗಾಂಧಿ ಅವರು ಸಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸಾವಿನ ವ್ಯಾಪಾರಿ ಅಂತ ಮೋದಿಯನ್ನ ಕರೀತಾರೆ. ಇದು ನಡೀತದೆ ಇವರಿಗೆ. ನಿಮ್ದು ಮೊಹಬ್ಬತ್ ಇದೆ ದುಕಾನ್, ಇದು ನಿಮ್ ಮೊಹಬ್ಬತ್ಗೆ ದುಕಾನ. ಇವ್ರ ಮನಸ್ಸಲ್ಲಿದೆ, ಇವ್ರ ಜನರನ್ನೆಲ್ಲ ಭಂಗ ಮಾಡ್ಬೋದು, ನಾವು ಭಾಷಣ ಮಾಡ್ತೇವೆ, ಹಿಂದೂಗಳನ್ನ ಜಾತಿ 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 ಅಂತ ತುಂಡು ತುಂಡು ಮಾಡಿ ನಮ್ಮ ಬೇಳೆ ಬೇಯಿಸ್ಕೊಳ್ಬೋದು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ. ಈಗ ಹಿಂದೂ ಸಹ ಎಚ್ಚೆತ್ಕೊಂಡಿದ್ದಾನೆ, ನಮ್ಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ. ಈ ದೇಶದಲ್ಲಿ ಇನ್ನೂ ಶಾಂತಿ ಸುವ್ಯವಸ್ಥೆ ಇದೆ ಅಂತ ಆದ್ರೆ ಅದು ಹಿಂದೂಗಳಿಂದಾಗಿ. ಇವನ ಅಜ್ಜಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಕ್ಯುಲರ್ ಅಂತ ಪದ ಸೇರಿಸಿದ್ದಕ್ಕಾಗಿ ಅಲ್ಲ, ಹಿಂದುವಿನಲ್ಲಿರುವಂತಹ ಸಹಿಷ್ಣುತೆಯಿಂದಾಗಿ ಇನ್ನೂ ಸಹ ಇಲ್ಲಿ ಶಾಂತಿ ಸೌಹಾರ್ದತೆ ಇನ್ನೂ ಸಹ ನಮ್ಮ ದೇಶದಲ್ಲಿದೆ. ನಾ ಎಲ್ಲಾ ಭಾಷಣದಲ್ಲಿ ಹೇಳ್ತೇನೆ, ಆದಷ್ಟು ಜನರ ಮನಸ್ಸಿಗೆ ಹೋಗ್ಬೇಕನ್ನುವಂತ